ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದರ 200ನೇ ರಕ್ತದಾನ ಶಿಬಿರವು ರಿಪ್ಶಿಪ್ ವರ್ಲ್ಡ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಜಂಟಿ ಆಶ್ರಯದಲ್ಲಿ ಲಯನ್ಸ್ ಕ್ಲಬ್ ಕುಡ್ಲ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ರಕ್ತನಿಧಿ ಮಂಗಳೂರು ಇದರ ಸಹಯೋಗದೊಂದಿಗೆ ಮಂಗಳೂರಿನ ಬಲ್ಮಠದಲ್ಲಿರುವ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಬಿಷಪ್ ಜತ್ತನ್ನ ಆಡಿಟೋರಿಯಂನಲ್ಲಿ ಇಂದು ನಡೆಯಿತು. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ಶೆಟ್ಟಿ ಉದ್ಘಾಟಿಸಿದ್ರು. ಕಾರ್ಯಕ್ರಮವನ್ನು ಸೈನಿಕರು, ರಕ್ತದಾನಿಗಳು ಇಬ್ಬರು ಒಂದೇ ಗಡಿಯಲ್ಲಿ ಕಾಯುವ ಯೋಧರು ಮತ್ತು ರಕ್ತದಾನ ಮಾಡುವವರು ಒಂದೇ ಸಮಾನರು. ಅವರು ದೇಶವನ್ನ ಕಾಯಲು ರಕ್ತದಾನ ಮಾಡಿದರೆ ಇವರು ದೇಹ ಕಾಯಲು ರಕ್ತದಾನ ಮಾಡ್ತಾರೆ ಎಂದರು. ಕೊಡಗು ಬ್ಲಡ್ ಡೋನರ್ ಸಂಸ್ಥೆಯ ಉಪಾಧ್ಯಕ್ಷ ಮೈಕಲ್ ವೇಗಸ್, ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯ ಗೌರವ ಸಲಹೆಗಾರ ಮುಸ್ತಾಫಾ ದೆಮ್ಮೆಲೆ, ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ರಿಜಿಸ್ಟರ್ಡ್ ಇದರ ಅಧ್ಯಕ್ಷ ಶರೀಫ್ ವಳಾಲ್ ಮತ್ತು ಮುನ್ನಾ ಕಮರಡಿ ಸಂದರ್ಭೋಚಿತವಾಗಿ ಮಾತನಾಡಿ ಸಂಸ್ಥೆಯ ಸೇವಾ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿದರು. ಕೊಡಗು ಬ್ಲಡ್ ಡೋನರ್ಸ್ ವತಿಯಿಂದ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಶಿಬಿರದಲ್ಲಿ 94 ಮಂದಿ ಜನಸ್ನೇಹಿ ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು. ಕರ್ನಾಟಕ ಕ್ರಿಶ್ಚಿಯನ್ ಎಜುಕೇಷನ್ ಸೊಸೈಟಿ ಇದರ ಪ್ರಿನ್ಸಿಪಾಲರಾದ ಡಾಕ್ಟರ್ ಎಚ್ಎಂ ವಾಟ್ಸೋ, ಲಯನ್ಸ್ ಕ್ಲಬ್ ಕುಡ್ಲಾ ಇದರ ಅಧ್ಯಕ್ಷ ಶ್ರೀಧರ್ ರಾಜ್ ಶೆಟ್ಟಿ, ರೆಡ್ ಕ್ರಾಸ್ ಸಂಸ್ಥೆಯ ಜೆಎನ್ ಭಟ್, ಪ್ರವೀಣ್ ಕುಮಾರ್, ಕೊಡಗು ಬ್ಲಡ್ ಡೋನರ್ ಸಂಸ್ಥೆಯ ಅಧ್ಯಕ್ಷ ಖಲೀಲ್, ಕ್ರಿಯೇಟಿವ್ ಕಾರ್ಯದರ್ಶಿ ಸುಕುಮಾರ್, ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ರಿಜಿಸ್ಟರ್ಡ್ ಸಂಸ್ಥೆ ನೌಫಾಲ್, ಸಲಾಂ ಸಮ್ಮಿ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯ ಕಾರ್ಯನಿರ್ವಾಹಕರು, ರಿಪ್ಶಿಪ್ ವರ್ಲ್ಡ್ ವೆಂಚರ್ಸ್ ಕಂಪನಿಯ ಸಿಬ್ಬಂದಿ ವರ್ಗದವರು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯು 6 ವರ್ಷಗಳಲ್ಲಿ 200 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಆ ಮೂಲಕ 11,496 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ್ದು ಹಾಗೂ ತುರ್ತು ಸಂದರ್ಭಗಳಲ್ಲಿ ನೇರವಾಗಿ ರಕ್ತನಿಧಿಗಳಿಗೆ 2,295 ರಕ್ತದಾನಿಗಳನ್ನು ಪೂರೈಸುವ ಮೂಲಕ ಒಟ್ಟು 13,791 ಯೂನಿಟ್ ರಕ್ತವನ್ನು ರಕ್ತನಿಧಿಗಳಿಗೆ ನೀಡುವಲ್ಲಿ ಯಶಸ್ವಿಯಾಗಿದೆ. ರಕ್ತದಾನ ಮಾಡಬೇಕಾದರೆ ನೀವು ಯಾವತ್ತಾದರೂ ಇನ್ನೊಬ್ಬರ ಪರವಾಗಿ ಜೀವಿಸಿದ್ದುಂಟ, ಅವರ ಜೀವನಕ್ಕೆ ಸ್ಪಂದಿಸಿದ್ದುಂಟ? ಅದು ರಕ್ತದಾನದಿಂದ ಮಾತ್ರ ಸಾಧ್ಯ. ವೈಯಕ್ತಿಕವಾಗಿ ನೀವು ಯಾವತ್ತು ನಿರ್ಧಾರ ಮಾಡ್ತೀರಾ ಇನ್ನೊಬ್ಬರಿಗೆ ನಮ್ಮ ರಕ್ತ ಉಪಯೋಗ ಆಗ್ತದೆ ಅಂದಿದ್ರೆ ಅದನ್ನು ನಾವು ಖಂಡಿತ ಮಾಡಬೇಕು. ಯಾಕಂತ ಹೇಳಿದರೆ ವೈಜ್ಞಾನಿಕವಾಗಿ ಸೃಷ್ಟಿಯಾದ ಆ ಒಂದು ವ್ಯಾಕ್ಸಿನೇಷನ್, ಕೋವ್ಯಾಕ್ಸಿನ್ ಇರಲಿ, ಕೋವಿಶೀಲ್ಡ್ ಇರಲಿ, ಅದಕ್ಕೆ ನಾವು ಎಷ್ಟೊಂದು ಅತ್ಯಂತ ಮಹತ್ವವನ್ನು ಸ್ಮರಿಸ್ತೇವೋ, ಶ್ಲಾಘಿಸುತ್ತೇವೆಯೋ, ಏನೂ ಪ್ರಯತ್ನವಿಲ್ಲದೆ ದೈವದತ್ತವಾಗಿ ಬಂದಂತಹ ಒಂದು ರಕ್ತವನ್ನು ನಾವು ಇನ್ನೊಬ್ಬರಿಗೆ ಸ್ವಲ್ಪ ದಾನವಾಗಿ ಕೊಡೋದ್ರಲ್ಲಿ ಅದೆಷ್ಟೋ ಮಹತ್ತರವಾದ ಕಾರ್ಯದಲ್ಲಿ ಎಷ್ಟು ಪುಣ್ಯ ಸಂಪಾದನೆ ಆಗಬಹುದು ನೀವೇ ಯೋಚಿಸಿರೋ.